ಮಂಗಳೂರಿನ ಖಾಸಗಿ ಬ್ಯಾಂಕಿನ ಹಿರಿಯ ಅಧಿಕಾರಿಯೊಬ್ಬರು ಗಂಭೀರಾವಸ್ಥೆಯಲ್ಲಿ ಪತ್ತೆಯಾಗಿದ್ದು ಇವರು ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಮೃತರನ್ನ ವಾದಿರಾಜ ಕೆ ಎಂದು ಗುರುತಿಸಲಾಗಿದೆ. ಮಂಗಳೂರು ನಗರ ಹೊರವಲಯದ ಬೊಂದೇಲ್ನಲ್ಲಿರುವ ಅಪಾರ್ಟ್ಮೆಂಟ್ನಲ್ಲಿ ಕತ್ತು ಕೊಯ್ದ ಸ್ಥಿತಿಯಲ್ಲಿ ಇವರ ದೇಹ ಪತ್ತೆಯಾಗಿದೆ. ಗಂಭೀರ ಗಾಯಗೊಂಡಿದ್ದ ಇವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಪತ್ನಿ ಮಕ್ಕಳು ಹೊರಗಡೆ ಹೋಗಿದ್ದಾಗ ಈ ಘಟನೆ ನಡೆದಿದೆ. ಸ್ಥಳಕ್ಕೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಇತರ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಳೆದ 1 ವರ್ಷದಿಂದ ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆ ಮನೆ ಮಾಡಿದ್ದ ವಾದಿರಾಜ್ ಅವರು ನಗರದ ಖಾಸಗಿ ಬ್ಯಾಂಕಿನಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದರು. ಈ ಬಗ್ಗೆ ಕಮಿಷನರ್ ಅವರು ಪ್ರತಿಕ್ರಿಯೆಯನ್ನ ನೀಡಿ, ಬೆಳಗ್ಗೆ 8:30 ವೇಳೆಗೆ ಪತ್ನಿ ಮಗನನ್ನ ಕರೆದುಕೊಂಡು ಶಾಲೆಗೆ ತೆರಳಿದ ವೇಳೆ ಈ ಘಟನೆ ನಡೆದಿದೆ. ಅವರ ದೇಹದ ಮೇಲೆ ಕೆಲವು ಗಾಯಗಳ ಗುರು ಕಂಡು ಬಂದಿದೆ ಎಂದು ಹೇಳಿದ್ದಾರೆ. ಆದಷ್ಟು ಕಮ್ಮಿ ಮಾಡಿ ಒಂದು ಕೊಟೇಶನ್ ಇನ್ನೊಂದು ಕಳಿಸ್ಕೊಡಿ ನನಗೆ. ಮತ್ತೆ ನಾನು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಸಮಯದಲ್ಲಿ ಗೊತ್ತಾಗ್ತದೆ ದಟ್ ಇವತ್ತು ಬೆಳಿಗ್ಗೆ ಸುಮಾರು 8:15 ಇವತ್ತು ಹೆಂಡತಿಯನ್ನ ತಮ್ಮ ಮಕ್ಕಳೊಂದಿಗೆ ಒಂದು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆ ಹೋಗ್ತಾರೆ. ಈ ಟೈಮಲ್ಲಿ ಡಿಸೀಸ್ ಮನೆಗೆ ಒಬ್ಬರೇ ಇರ್ತಾರೆ. ನಂತರ ಸುಮಾರು ಒಂದು 10:00 ಇವರು ಗಂಡನ ಅವರಿಗೆ ಪಿಕಪ್ ಮಾಡಲಿಕ್ಕೆ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಆದ ನಂತರ ಬ್ಯಾಂಕಿಗೆ ಕೂಡ ಹೋಗಬೇಕಾಗಿತ್ತು. ಆದರೆ ಅವರು ಅಲ್ಲಿ ಸ್ಕೂಲ್ ರೀಚ್ ಆಗಲಿಲ್ಲ. ಅದಕ್ಕಾಗಿ ಹೆಂಡತಿಯನ್ನು ಡ್ರೈವರ್ಗೆ ಫೋನ್ ಮಾಡಿ ಚೆಕ್ ಮಾಡಲಿಕ್ಕೆ ಹೇಳಿದ್ದಾರೆ. ಡ್ರೈವರ್ ಉದಯ್ ಅಂತ ಇವರು ಇಮಿಡಿಯೇಟ್ಲಿ ಮನೆಗೆ ಹೋಗಿ ಚೆಕ್ ಮಾಡುವಾಗ ಇವರು ಹಿ ವಾಸ್ ಲೈಯಿಂಗ್ ವಿತ್ ಬ್ಲಡ್ ಪೂಲ್. ಸೊ ಇಮಿಡಿಯೇಟ್ಲಿ ಒಂದು ಲೇಡಿ ಮತ್ತು ಮೇಲಿಂದ ಒಂದು ಇವರು ಅಪಾರ್ಟ್ಮೆಂಟ್ದು ಓನರ್ ಇವರಿಗೆ ಲಿಫ್ಟ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ಸಕಮ್ಸ್ ಟು ಇಂಜರಿ. ಸೊ ಈಗ ಅವರು ಹೆಂಡತಿ ಮತ್ತು ಮಕ್ಕಳು ಬಂದಿದ್ದಾರೆ ಮತ್ತು ಬೇರೆ ರಿಲೇಟಿವ್ಸ್ ಅವರು ಈಗ ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ಸೊ ಕಂಪ್ಲೇಂಟ್ ಆಧಾರ ಮೇಲೆ ನಾವು ಮುಂದೆ ಮಾತಾಡ್ತೀವಿ. ಏನು ಯಾವ ರೀಸನ್ ಏನಾಗ್ತದೆ ಸದ್ಯಕ್ಕೆ ಅವರು ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಮತ್ತು ಜೊತೆಗೆ ಪೋಸ್ಟ್ ಮಾರ್ಟಮ್ ಆಗೋದು ಬಾಕಿ ಇದೆ. ಸೊ ಆದ ನಂತರ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತದೆ ದಟ್ ವಾಟ್ ಕುಡ್ ಹ್ಯಾವ್ ಬಿನ್ ದ ರೀಸನ್ ಆಫ್ ಹಿಸ್ ಡೆತ್. ಹೌದು, ಚಾಕುವಿಂದ ಅವ್ರದ್ದು ಡೆತ್ ಆಗಿದೆ. ಆ್ಯಂಡ್ ಹೊಟ್ಟೆ ಮತ್ತು ಕುತ್ತಿಗೆ ಮೇಲೆ ಇಂಜರಿ ಮಾರ್ಕ್ಸ್ ಇದೆ. ಸೊ ನಾವು ಈ ಕಂಪ್ಲೇಂಟ್ ಆಧಾರ ಮೇಲೆ ಮುಂದಿನ ತನಿಖೆ. ಇದು ಸೂಸೈಡ್ ಅಂತಾನೆ ಇದಾಗಿದೆ ಇಲ್ಲ, that depends upon the postmortem report because once the doctor gives clear cut opinion ಮತ್ತು FSL ವರದಿ ಬಂದ ನಂತರ ನಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಆದರೆ ನಾವು ಈ CCTV ಫುಟೇಜನ್ನು ಇನ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಆ ಟೈಮಲ್ಲಿ ಏನು ಕಂಡೀಷನ್ ಇರ್ಬೋದು ಮತ್ತು ಯಾರು ಮಾತಾಡಿದ್ದಾರೆ, ಮನೆಗೆ ಯಾರು ಬಂದಿದ್ದಾರೆ, ಇವೆಲ್ಲ ಈಗ ವಿಚಾರಣೆ ಮಾಡ್ತಾ ಇದ್ದೀವಿ.